ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ. ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. परेश महेश बिलेशय भूषण भो सांब सदा शिव शंभो शंकर शरणं मे तव चरणयुगम् उमया दिव्य सुमंगल विग्रह या लिंगितवा मांग विभो. ಸುರತ್ಕಲ್ ದೀಪಸ್ತಂಭದ ಹತ್ತಿರವಿರುವ ಸಮುದ್ರದ ದಡದಲ್ಲಿ ನಿಸರ್ಗ ರಮಣೀಯದಿಂದ ಕೂಡಿದ ಸುಂದರವಾದ ದೇವಸ್ಥಾನ ಶ್ರೀ ಸದಾಶಿವ ಮಹಾಗಣಪತಿ ದೇವಸ್ಥಾನ. ವಿಭೋ ಸಾಂಬ ಸದಾ ಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣಯುಗಂ. ಪೂರಿ ಕುರು ಮಾಮಗ್ನಮನಾಥಂ. ಖರಾಸುರನು ಇಲ್ಲಿ ಶಿವಲಿಂಗ ಸ್ಥಾಪಿಸಿದ ಎಂದು ನಂಬಲಾಗಿದೆ. ಪೂರಿ ಕುರು ಮಾಮಗ್ನಮನಾಥಂ ದೂರಿ ಕುರು ಮೇ ದುರಿತಂ ಭೋ ಸಾಂಬ ಸದಾ ಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣಯುಗಂ. ಋಷಿವರ ಮಾನಸ ಹಂಸ ಚರಾಚರ ಜನನ ಸ್ಥಿತಿ ಲಯ ಕಾರಣ ಭೋ. ಈ ಕ್ಷೇತ್ರದ ಆಡಳಿತ ಮುಖ್ಯಸ್ಥರಾದ ಡಾಕ್ಟರ್ SG ಮಯ್ಯ ಈ ರೀತಿ ಹೇಳ್ತಾರೆ. ಸುರತ್ಕಲ್ ಶ್ರೀ ಸದಾಶಿವ ಮಹಾಗಣಪತಿ ದೇವಸ್ಥಾನ ಮೂಲತಃ ಕರಾಸುರ ಪ್ರತಿಷ್ಠಿತ ಎಂದೇ ಪ್ರತೀತಿ. ಈಗಿರುವಂತಹ ಕರಾಸುರ ಪ್ರತಿಷ್ಠಿತ ಶಿವಲಿಂಗ 3ನೆಯ ಪ್ರತಿಷ್ಠೆ. ಇದಕ್ಕಿಂತ ಹಿಂದೆ 2 ಪ್ರತಿಷ್ಠೆಗಳು ಇದೇ ಜಾಗದಲ್ಲಿ ಆಗಿ ಅದು ಅವಸಾನವಾಗಿದೆ ಅಂತ. ಅದರಲ್ಲಿ ಪ್ರಾರಂಭದಲ್ಲಿ ಭೃಗು ಮಹರ್ಷಿಯಿಂದಾಗಿ 2ನೇ ಹಂತದಲ್ಲಿ ಪರಶುರಾಮನ ಈ ಕ್ಷೇತ್ರ ಆದ ಮೇಲೆ ಪರಶುರಾಮನಿಂದಲೇ ಈ ಇದೇ ಜಾಗದಲ್ಲಿ 2ನೇ ಸಲ ಉಮಾಮಹೇಶ್ವರ ಪ್ರತಿಷ್ಠೆ ಶಿವಲಿಂಗ ಆಗಿದೆ ಅಂತ. ಆಮೇಲೆ ಪರಶುರಾಮನ ಶಿಷ್ಯ ಖರಾಸುರ, ಅವನ ಹಿನ್ನೆಲೆ ಏನಂದರೆ, ಈ ಪರಶುರಾಮ ಕ್ಷತ್ರಿಯ ಸಂಹಾರ ಮಾಡಿದಾಗ ಅವನಿಂದ ತಪ್ಪಿಸಿಕೊಳ್ಳಲು ಇದೇ ಖರಾಸುರ ಅಂತ ಹೇಳುವ ಅಸುರ ಪ್ರವೃತ್ತಿಯವನು ಪರಶುರಾಮನ ಶಿಷ್ಯನಾಗಿ ಅವರ ಹತ್ರ ನಾಟಕ ಮಾಡಿ, ಆಮೇಲೆ ಪರಶುರಾಮ ತನ್ನ ಕ್ಷೇತ್ರವನ್ನು ಆದ ಮೇಲೆ ಅವರ ಗುರುವಾದ ಸದಾಶಿವನ ತಪಸ್ಸಿಗೆ ಹೋದಾಗ ಈ ಖರಾಸುರನು ಪುನಃ ತನ್ನ ಮೊದಲಿನ ರೀತಿಯಲ್ಲಿ ವರ್ತನೆ ಮಾಡಲಿಕ್ಕೆ ಶುರು ಮಾಡಿ, ಹಾಗೆ ಇಲ್ಲಿರುವ ಸಾಧು ಸಂತರನ್ನು ಅವರಿಗೆಲ್ಲ ತೊಂದರೆ ಕೊಟ್ಟಾಗ ಅವನಿಗೆ ಕ್ಷುದ್ರ ರೋಗ, ಕ್ಷಯ ರೋಗ ಇತ್ಯಾದಿ ರೋಗ ರುಜಿನಗಳು ಜಾಸ್ತಿ ಆಗ್ತವೆ ಅಂತ ವಿಚಾರ. ಆಮೇಲೆ ಅದನ್ನು ಅವನಿಗೆ ಪರಿಹಾರ ಮಾಡಿಕೊಳ್ಳಲಿಕ್ಕೆ ಆಗದೆ ಪುನಃ ಪರಶುರಾಮನಲ್ಲೇ ಹೋಗಿ ಅವರ ಹತ್ರ ಕ್ಷಮೆ ಕೇಳಿ ನನ್ನನ್ನು ಮುಕ್ತಿ ಮಾಡಬೇಕು ಅಂತ ಹೇಳಿದಾಗ ಪರಶುರಾಮರು ತನ್ನ ಈ ಕ್ಷೇತ್ರದಲ್ಲಿ ನೀನು ಶಿವಲಿಂಗವನ್ನು, ನನ್ನ ಆರಾಧ್ಯ ದೇವರಾದ ಮಹಾಶಿವನ ಶಿವಲಿಂಗವನ್ನು ನೀನು ಪ್ರತಿಷ್ಠೆ ಮಾಡ್ತಾ ಬರು, ಎಲ್ಲೋ ಒಂದು ಕಾಲಘಟ್ಟದಲ್ಲಿ ನಿನಗೆ ಮೋಕ್ಷವಾಗ್ತದೆ ಅಂತ ಹೇಳಿದ. ಅದೇ ರೀತಿಯಲ್ಲಿ ಈ ಪರಶುರಾಮ ಕ್ಷೇತ್ರದಲ್ಲಿ ಸುಮಾರು ಕನ್ಯಾಕುಮಾರಿಯಿಂದ ಇಲ್ಲಿವರೆಗೆ 108 ಶಿವಲಿಂಗವನ್ನು ಅವನು ಪ್ರತಿಷ್ಠೆ ಮಾಡುತ್ತಾ ಬಂದು ಕೊನೆಯ ಹಂತದಲ್ಲಿ ಇಲ್ಲಿ ಪ್ರತಿಷ್ಠೆ ಮಾಡಿ ಸಮುದ್ರ ಸ್ನಾನ ಮಾಡಿದಾಗ ಅವನಿಗೆ ಮುಕ್ತಿಯಾಯಿತು ಅಂತ ಹೇಳುವಂತಹ ಇದರ ಪೌರಾಣಿಕ ಹಿನ್ನೆಲೆ. ಹಾಗೆ ಈ ಕರಾಸುರ ಪ್ರತಿಷ್ಠಿತ ಶಿವಲಿಂಗವು ಸುಮಾರು ಗರ್ಭಗುಡಿಯಲ್ಲಿ ಸುಮಾರು 5 ಫೀಟ್ ಎತ್ತರದ ಬಗ್ಗೆ ಇದ್ದು ಅತಿ ಎತ್ತರವಾದ ಶಿವಲಿಂಗವೇ ಈ ಪ್ರದೇಶದಲ್ಲಿ. ಅವನು ಕರಾಸುರ ಪ್ರತಿಷ್ಠಿತ ಇದೇ ಪ್ರದೇಶದಲ್ಲಿ ದಕ್ಷಿಣ ಜಿಲ್ಲೆಯಲ್ಲಿ 2 ಪ್ರತೀತಿ. ಉತ್ತರದಲ್ಲಿ ಉಚ್ಚಿಲ ಅಲ್ಲಿರುವ ಮಹಾಲಿಂಗೇಶ್ವರ ದೇವಸ್ಥಾನ, ಹಾಗೆ ದಕ್ಷಿಣದಲ್ಲಿ ಸೋಮನಾಥೇಶ್ವರ ದೇವಸ್ಥಾನ. ಇದು 2 ಕರಾಸುರದಿಂದಲೇ ಪ್ರತಿಷ್ಠೆವಾದ ಒಂದೇ ಕಾಲಘಟ್ಟದಲ್ಲಿ ಅಂತ. ಹಾಗೆ ಹಿನ್ನೆಲೆಯಿರುವಂತಹ ಈ ಸದಾಶಿವ ಕ್ಷೇತ್ರದಲ್ಲಿ ಮಹಾಗಣಪತಿಯು ದ್ವಿಬಾಹು ಗಣಪತಿಯು ಅಷ್ಟೇ ಪ್ರಸಿದ್ಧಿ. ದ್ವಿಬಾಹು ಗಣಪತಿ ಗುರುರಾಜ ಭಟ್ಟರ ಅವರ ಹಿನ್ನೆಲೆಯ ಪ್ರಕಾರ ಅವರು ತಿಳಿಸಿದ ಹಾಗೆ ಈ ದಕ್ಷಿಣ ಕನ್ನಡದಲ್ಲಿ 6 ಕಡೆ, ಉತ್ತರ ಕನ್ನಡ ದಕ್ಷಿಣ ಕನ್ನಡ ಸೇರಿ ಒಟ್ಟಿಗೆ 6 ಕಡೆಯಲ್ಲಿ ಮಾತ್ರ ಇರುವುದು ಅಂತ. ಆ 6 ಕಡೆ ದ್ವಿಬಾಹು ಗಣಪತಿ ಒಂದೇ ಕಾಲಘಟ್ಟದಲ್ಲಿ ಪ್ರತಿಷ್ಠೆಯಾದದ್ದು.
सदा शिव शम्भो शङ्कर शरणं मे तव चरणयुगम् ಅಂತಃಕರಣವಿಶುದ್ಧಿಂ ಭಕ್ತಿಂ ಚ ತ್ವಯಿ ಸತೀಂ ಪ್ರದೇ. ಖರಾಸುರನು ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸುತ್ತಾ ಕಾಶಿಗೆ ಹೋಗಿ ಗಂಗೆಯಲ್ಲಿ ಮಿಂದು ವಿಶ್ವನಾಥನ ದರ್ಶನ ಮಾಡಿ ಕಾಶಿಯಿಂದ ಶಿವಲಿಂಗಗಳನ್ನ ತಂದು ಅಲ್ಲಲ್ಲಿ ಅವುಗಳನ್ನ ಸ್ಥಾಪಿಸುತ್ತಾ ರೋಗವು ಪೂರ್ಣ ಗುಣವಾಗದೆ ಕೊನೆಗೆ ಆ ಲಿಂಗಗಳನ್ನು ಹಿಡಿದುಕೊಂಡು ಸಮುದ್ರ ಮಾರ್ಗವಾಗಿ ಬರುತ್ತಾ ಅಗಸ್ತ್ಯ ಮತ್ತು ಪರಶುರಾಮರಿಂದ ಶಿವಲಿಂಗ ಸ್ಥಾಪಿತವಾದ ಸಮುದ್ರ ತೀರಕ್ಕೆ ಬಂದಾಗ ತಲೆಯ ಮೇಲಿದ್ದ ಶಿವಲಿಂಗವು ತಾನಾಗಿ ಆಕರ್ಷಿಸಲ್ಪಟ್ಟು ಕೆಳಗೆ ಬೀಳುತ್ತದೆ. ಅದನ್ನೆತ್ತಲಾಗದೆ ಅಲ್ಲಿಯೇ ಆ ಲಿಂಗವನ್ನ ಸ್ಥಾಪಿಸಿ ಸಮುದ್ರ ಸ್ನಾನವನ್ನ ಮಾಡಿದಾಗ ಸಂಪೂರ್ಣ ರೋಗಮುಕ್ತನಾಗಿ ಹರದಾರಿಗಳ ದೂರದಲ್ಲಿ ಕೈಯಲ್ಲಿದ್ದ ಲಿಂಗಗಳನ್ನ ಸ್ಥಾಪಿಸಿ ಪರಶುರಾಮನ ಮೊರೆ ಹೋಗುತ್ತಾನೆ. ಖರನ ತಲೆಯಿಂದ ಮೊದಲು ಬಿದ್ದ ಲಿಂಗವನ್ನು ತುಳುವಿನಲ್ಲಿ ಸುರುತ್ತಕಲ್ ಎನ್ನುತ್ತಾ ಮುಂದೆ ಅದು ಸುರತ್ಕಲ್ ಆಯಿತು. ಹಾಗೆ ಈ ಕ್ಷೇತ್ರದ ಮೂಲ ಶಕ್ತಿ ಅಂದರೆ ದುರ್ಗೆ. ಆ ದುರ್ಗಾಶಕ್ತಿ ಸ್ವಯಂಭುವಾಗಿದ್ದು ಅದರಿಂದಾಗಿ ಈ ಶಿವ ಹಾಗೂ ಗಣಪತಿ ಇತರ ಪರಿವಾರ ದೇವರು ಪ್ರತಿಷ್ಠೆಯಾಗಿದೆ ಅಂತ ಹೇಳುವಂತಹ ಪೌರಾಣಿಕ ಹಿನ್ನೆಲೆ. ಇನ್ನು ಇದರಲ್ಲಿ ಸುಮಾರು 1960ನೇ ಇಸವಿಯಿಂದ ನಂತರ ಈಗ ಇರುವಂತಹ ಈ ದೇವಸ್ಥಾನವು ನಿರ್ಮಾಣವಾಗಿತ್ತು. ಅದರ ಹಿಂದೆ ಬರೀ ಗಾಡಿಯಿಂದ ಸೇರಿದಂತಹ ಜಾಗ, ಜನರು ಬರಲಿಕ್ಕೆ ಅಸಾಧ್ಯವಾಗಿತ್ತು. ಹಾಗೆ 1960ನೇ ಇಸವಿಯಲ್ಲಿ ಆ ನಂತರ ಇಲ್ಲಿಂದ ಹಂತ ಹಂತವಾಗಿ ಅದು ಬೆಳೆಯುತ್ತಾ ಬಂದು ಈಗಿನ ಈ ಹಂತದಲ್ಲಿ ಇದೆ. ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ತೀರ್ಥರೂಪರಾದ ದಾಸಮಯ್ಯರು. ಅವರ ಕಾಲದಲ್ಲಿ ಇದು ಸಂಪೂರ್ಣ ಈ ಕ್ಷೇತ್ರದ ಬೆಳವಣಿಗೆ ಆಯಿತು ಅಂತ ಹೇಳಿದರೆ ಏನೂ ತಪ್ಪಾಗಲಿಕ್ಕಿಲ್ಲ. ಹಾಗೆ ಈ ಕ್ಷೇತ್ರದಲ್ಲಿ 3 ಹೊತ್ತು ಕಾಲವು ಎಲ್ಲ ಉಳುವಂಥ ಉಪದೇವರುಗಳು ಅಂದರೆ ಮಹಾಗಣಪತಿ, ಶಾಸ್ತಾರ ಅಥವಾ ಅಯ್ಯಪ್ಪ ಮತ್ತು ದುರ್ಗಾದೇವಿ, ಹೀಗೆ ಪ್ರಧಾನ ದೇವರು ಉಮಾಮಹೇಶ್ವರ, ಹೀಗೆ 4 ದೇವರಿಗೆ ಸಮೇತ 3 ಹಂತದಲ್ಲಿ ಅಂದರೆ ಬೆಳಗಿನ ಪೂಜೆ, ಉಷಾಕಾಲದಲ್ಲಿ ನಿರ್ಮಾಲ್ಯ ಪೂಜೆ, ಆಮೇಲೆ ಪಂಚಾಮೃತ ಅಭಿಷೇಕ, ಮಧ್ಯಾಹ್ನ ಮಹಾಪೂಜೆ, ಸಾಯಂಕಾಲ 7 ಗಂಟೆ ಹೊತ್ತಿಗೆ ಸಾಯಂಕಾಲದ ಪೂಜೆ, ಹೀಗೆ 3 ಹೊತ್ತು ಪೂಜೆ ಆಗುವಂತಹ ಒಂದು ಕ್ರಮ ಇದೆ. ಅದರಲ್ಲಿ ವಿಶೇಷವಾಗಿ ಮಹಾಗಣಪತಿಗೆ ಅಥವಾ ಸದಾಶಿವನಿಗಿರುವಂಥ ಸೇವೆಗಳು, ರಂಗಪೂಜಾ ಸೇವೆ, ಅದು ಸಾಯಂಕಾಲ ಹೊತ್ತಿನಲ್ಲೇ ಆಗುವಂಥದ್ದು 7 ಗಂಟೆ ಹೊತ್ತಿಗೆ. ಹಾಗೆ ಅದು ಈಗ ವಿಶೇಷವಾಗಿ ನಡೆಯುವಂತಹ ಸೇವೆಗಳು. ಇದರಲ್ಲಿ ನಾವು ಸುಮಾರು ಈ ಸಿಂಹ ಮಾಸದಲ್ಲಿ, ಈಗ ಇರುವಂತಹ ಈ ಸಿಂಹ ಮಾಸದ ಅಥವಾ ಶ್ರಾವಣ ಮಾಸದಲ್ಲಿ ಈ ಪ್ರಾರಂಭವಾಗಿ ಸಿಂಹ ಸಂಕ್ರಮಣದ ನಂತರ ಪ್ರಥಮ ಆದಿತ್ಯವಾರ ಸಾಮೂಹಿಕವಾಗಿ ಸಿಯಾಳ ಅಭಿಷೇಕ, ಆಮೇಲೆ ಈ ಚೌತಿ ಗಣೇಶ ಚತುರ್ಥಿಯ ಮೊದಲು ಈ ಮೂಡಪ್ಪ ಸೇವೆ, ಶತರುದ್ರಾಭಿಷೇಕ, ಮಹಾಗಣಪತಿಗೆ ಗಣೇಶ ಚತುರ್ಥಿಯ ನಂತರ ನವರಾತ್ರಿ ಸಂದರ್ಭದಲ್ಲಿ 9 ದಿನವ ಚಂಡಿಕಾ ಯಾಗ, ಆಮೇಲೆ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಸೋಮವಾರ, ಕಾರ್ತಿಕ ಮಾಸದಲ್ಲಿ ಸೋಮವಾರ ಅಭಿಷೇಕಗಳು ಹಾಗೂ ಸೋಮವಾರ ಅನ್ನ ಸಂತರ್ಪಣೆ, ಮತ್ತು ಧನುರ್ಮಾಸದಲ್ಲಿ ಧನುರ್ಮಾಸ ಸಮಾರಾಧನೆ. ಹಾಗೆ ಧನುರ್ಮಾಸದಲ್ಲಿ ಹುಣ್ಣಿಮೆಯ ದಿನ ಪ್ರಾರಂಭವಾಗಿ 5 ದಿನಗಳ ಕಾಲ ಪರ್ಯಂತ ವಾರ್ಷಿಕ ಮಹೋತ್ಸವ ನಡೆಯಲಿಕ್ಕಿದೆ. 5 ದಿನದಲ್ಲಿ 2ನೇ ದಿನ ಉತ್ತರಕ್ಕೆ ಅಂದರೆ ಪಾವಂಜೆ ಕಡವಿನ ತನಕ, ಹಾಗೆ 3ನೇ ದಿನ ಸುರತ್ಕಲ್ಗೆ ದೇವರ ಸವಾರಿ ಆಗಿದ್ದು, 4ನೇ ಮತ್ತು 5ನೇ ದಿನದಲ್ಲಿ ಹಗಲು ರಥೋತ್ಸವ ಮತ್ತು ರಾತ್ರಿ ರಥೋತ್ಸವ, ಮತ್ತು 5ನೇ ದಿನದಲ್ಲಿ ರಾತ್ರಿ ಕಾಲದಲ್ಲಿ ಇಲ್ಲಿಯ ಕ್ಷೇತ್ರದಲ್ಲಿ ವಾಸವಾಗಿರುವಂಥ ಧೂಮಾವತಿ ಬಂಟ ದೈವಗಳ ನೇಮೋತ್ಸವ, ಆಮೇಲೆ ರಾತ್ರಿಯಲ್ಲಿ ಅವಭೃತ ಸ್ನಾನ, ತೆಪ್ಪೋತ್ಸವ, ಹಾಗೆ ಮತ್ತು ಬೆಳಗಿನ ಜಾವದಲ್ಲಿ ಧ್ವಜಾವರೋಹಣ, ಹೀಗೆ 5 ದಿನಗಳ ಕಾಲ ವಾರ್ಷಿಕವಾಗಿ ನಡೆಯುವಂತಹ ಮಹೋತ್ಸವ. ಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣಯುಗಂ. ಜಯ ಕೈಲಾಸ ನಿವಾಸ ಪ್ರಮಾಥ ಗಣಾಧೀಶ ಭೂಸುರಾರ್ಚಿತ ಭೋ ಸಾಂಬ ಸದಾ ಶಿವ ಶಂಭೋ ಶಂಕರ ಶರಣ
भयापह भूतपते भूतिभूषिताङ्गविभो साम्ब सदा शिव शम्भो शङ्कर शरणं मे तव चरणयुगम् सर्वदेव सर्वोत्तम सर्वदुर्वृत्त गर्वहरण विभो साम्ब सदा शिव शम्भो शङ्कर शरणं मे तव चरणयुगम् षड्रिपुषडूर्मि षड्विकार हर सन्मुख षण्मुख जनक विभो साम्ब सदा शिव शम्भो शङ्कर शरणं मे तव चरणयुगम् सत्यं ज्ञानमनन्तं ब्रह्मोऽत्ये लक्षणलक्षितभो साम्ब सदा शिव शम्भो शङ्कर शरणं मे तव चरणयुगम् मुखसुरगायक गीत वदान पद्य विभो साम्ब सदा शिव शम्भो शङ्कर शरणं मे तव चरणयुगम् साम्ब सदा शिव शम्भो शङ्कर शरणं मे तव चरणयुगम् साम्ब सदा शिव शम्भो शङ्कर शरणं मे तव चरणयुगम् शरणं मे तव चरणयुगम् शरणं मे तव चरणयुगम् ब्रह्ममुरारिसुरार्चितलिङ्गं निर्मलभासितशोभितलिङ्गं जन्मजदुःखविनाशकलिङ्गं तत्प्रणमामि सदा शिवलिङ्गं देवमुनिप्रवरार्चितलिङ्गं कामदहनकरुणाकरलिङ्गं रावणदर्पविनाशनलिङ्गं तत्प्रणमामि सदा शिवलिङ्गम् ಕಾಲಾಂತರದಲ್ಲಿ ಭೂತಾಳ ಪಾಂಡ್ಯನು ಶ್ರೀ ಸದಾಶಿವ ದೇವಸ್ಥಾನವನ್ನ ಪೂರ್ವಾಭಿಮುಖವಾಗಿ ಪುನರ್ ನಿರ್ಮಿಸುವುದನ್ನ, ಈ ದೇವಸ್ಥಾನದಲ್ಲಿ ಪೂಜೆ ನಡೆಸಲು ಮಯ್ಯ ದಂಪತಿಯವರನ್ನ ನೇಮಿಸಿ ಉಚಿತ ಉಂಬಳಿಗಳನ್ನ ಕೊಟ್ಟು ಸದಾಶಿವ ದೇವಸ್ಥಾನದ ಅರ್ಚಕರನ್ನಾಗಿ ನೇಮಿಸಿದನು. सर्वसुगन्ध सुलेपितलिङ्गं बुद्धिविवर्धनकारणलिङ्गं सिद्धसुरासुरवन्दितलिङ्गं तत्प्रणमामि सदा शिवलिङ्गं कनकमहामणिभूषितलिङ्गं फणिपतिवेष्टितशोभितलिङ्गं दक्षसुयज्ञविनाशनलिङ्गं तत्प्रणमामि सदा शिवलिङ्गम् कुङ्कुमचन्दनलेपितलिङ्गं पङ्कजहारसुशोभितलिङ्गं सञ्चितपापविनाशनलिङ्गं तत्प्रणमामि सदा शिवलिङ्गं देवगणार्चितसेवितलिङ्गं भावैर्भक्तिभिः. ದೇವಸ್ಥಾನದಲ್ಲಿ ನಡೆಯುವ ಪೂಜಾ ವಿಧಿವಿಧಾನಗಳ ಬಗ್ಗೆ ಆಡಳಿತ ಮಂಡಳಿಯ ಅಧ್ಯಕ್ಷರಾದ SG ಮಯ್ಯ ಈ ರೀತಿ ಹೇಳ್ತಾರೆ. ಶಿವರಾತ್ರಿ ವಿಶೇಷವಾಗಿ ಶಿವರಾತ್ರಿ ಜಾಗರಣೆ ವಾರ್ಷಿಕವಾಗಿ ಒಂದು ದಿನ 108 ಹಗಲಿನ ಮಹಾರಂಗ ಪೂಜೆ ಸದಾಶಿವನಿಗೆ, ಆಮೇಲೆ ಉತ್ಸವ ಬಲಿ. ಇದು ಸಾಮಾನ್ಯವಾಗಿ ವಾರ್ಷಿಕವಾಗಿ ನಡೆಯುವಂತಹ ವಿಶೇಷ ಕಾರ್ಯಕ್ರಮಗಳು. ಇನ್ನು ಈಗ ಏನಂದರೆ ಇನ್ನೊಂದು ಈ ಕಾಲದಲ್ಲೇ ಇನ್ನೊಂದು ಬ್ರಹ್ಮಕಲಶ ಆಗಲಿಕ್ಕೆ ಸಮಯ, ಅಂದರೆ 12 ವರ್ಷ ಕಳೆದ ಬ್ರಹ್ಮಕಲಶವಾಗಿ 12 ವರ್ಷ ಆಯಿತು. ಈಗ ಅದಕ್ಕಿಂತ ಮೊದಲು ಇಲ್ಲಿ ಸುತ್ತುಪವಳಿ ಒಂದು ಆಗಬೇಕಾದಂಥ ಅವಶ್ಯವಿದೆ. ಅದಕ್ಕೆ ನಿನ್ನೆ ಅತಿ ಶೀಘ್ರದಲ್ಲೇ ಪ್ರಾರಂಭ ಮಾಡಿ ಬ್ರಹ್ಮಕಲಶದ ಮೊದಲು ಸುತ್ತುಪವಳಿ ಹಾಗೂ ಮಹಾಗೋಪುರ, ಮಹಾದ್ವಾರ ಮತ್ತು
ಇತರ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಜೀರ್ಣೋದ್ಧಾರ ಕಾರ್ಯಗಳನ್ನು ಮಾಡಿ ಇನ್ನು 1-2 ವರ್ಷದೊಳಗೆ ಬ್ರಹ್ಮಕಲಶೋತ್ಸವ ಆಗಲಿಕ್ಕಿದೆ. ಹಾಗೆ ಈ ಸಂದರ್ಭದಲ್ಲಿ ಈ ಕ್ಷೇತ್ರವನ್ನು ಬೆಳೆಸಲಿಕ್ಕೆ ಮುಖ್ಯವಾಗಿ ಇಲ್ಲಿಯ 18 ಗ್ರಾಮಗಳಿಗೆ ಇದು ಸೇರಿದಂತಹ ಪ್ರಥಮ ದೇವಸ್ಥಾನ. ಮೂರುನಾಡು ಮಾಗಣೆ 18 ಗ್ರಾಮ ಅಂದರೆ ಸಸೆತ್ತಲಿಂದ ಹಿಡಿದು ಇಡ್ಯಾದವರೆಗೆ ಕರಾವಳಿಯಲ್ಲಿ, ಹಾಗೆ ಮುಂದೆ ಹೋಗುತ್ತಾ ಖಂಡಿಗೆ, ಮಧ್ಯ, ಎಕ್ಕಾರು, ಕಲ್ಲಮುಣ್ಕೂರು, ಹೀಗೆ ಅಲ್ಲಿವರೆಗೆ ಸೇರಿರುವಂಥ ಈ 18 ಗ್ರಾಮಗಳಿಗೆ ಪ್ರಥಮ ಸ್ಥಾನವಾಗಿರ್ತದೆ. ಹಾಗೆ 18 ಗ್ರಾಮಗಳ ಜನರು ಇಲ್ಲಿ ಬಂದು ಸೇವೆಗಳನ್ನು, ವಿಶೇಷ ದಿನಗಳನ್ನು ಮಾಡ್ತಾ ಇರುತ್ತಾರೆ. ಹಾಗೆ ಈ ಬ್ರಹ್ಮಕಲಶ ಟೈಮಲ್ಲಿ ಇವರೆಲ್ಲರ ಸಹಕಾರದಿಂದ ಅತಿ ಶೀಘ್ರವಾಗಿ ಬ್ರಹ್ಮಕಲಶ ಆಗಲಿಕ್ಕೆ ಉಂಟು. ಹಾಗೆ ಭಕ್ತರೆಲ್ಲ ಸಹಕಾರದಿಂದ ಮುಖ್ಯವಾಗಿ ಇಲ್ಲಿರುವಂತಹ ಇದಕ್ಕೆ ಪ್ರದೇಶದ ಒಳಗಿರುವಂತಹ 2 ಮುಖ್ಯ ಸಂಸ್ಥೆಗಳು, ಒಂದು ಇಲ್ಲಿ NITK ಮತ್ತೊಂದು MRPL. ಇಲ್ಲಿನ ತುಂಬ ಜನರು ಇಲ್ಲಿ ಬಂದು ಸೇವೆಗಳನ್ನು ಮಾಡಿಸ್ತಾ ಪರದೇಶದಿಂದ ಬೇರೆ ಕಡೆಯಿಂದ ಬರುವ ಭಕ್ತರ ಸಂಖ್ಯೆ ನಮ್ಮ ಊರಿನವರ ಹಾಗೆ ಅತಿಯಾಗಿ ಇದೆ. ಅಲ್ಲದೆ ಈ ಸಮುದ್ರ ಕರಾವಳಿ ಕಿನಾರೆಯಲ್ಲಿರುವಂಥ ಈ ಜಾಗದಲ್ಲಿ ಸುಂದರವಾದ ಹಿನ್ನೆಲೆ. ದೇವಸ್ಥಾನದ ಹಿಂದುಗಡೆ ಹೋದರೆ ಹಿಂದುಗಡೆ ಜಾಗದಲ್ಲಿ ಸಮುದ್ರವನ್ನು ವೀಕ್ಷಿಸಿದರೆ ಅದಕ್ಕೆ ಒಂದು ಮನಸ್ಸಿಗೆ ಸಂಪೂರ್ಣ ಸಂತೋಷವನ್ನು ಮಾಡುವಂತಹ ಒಂದು ಸ್ಥಳ ಇದು. ಹೆಚ್ಚಿನ ಜನರು ಇಲ್ಲಿ ಬಂದು ಧ್ಯಾನ ಮಾಡಿ ಹೋಗುವಂತಹ ಈ ಪ್ರದೇಶ. ಹಾಗೆ ಈ ಸುಂದರವಾದ ಈ ಜಾಗದಲ್ಲಿ ಸದಾಶಿವ, ಮಹಾಗಣಪತಿ ಹಾಗೂ ವನಗಾದೇವಿಯು ಇಲ್ಲಿಂದ ಇದ್ದಾರೆ. ಭಕ್ತರಿಗೆ ಸಂಪೂರ್ಣ ಅನುಗ್ರಹ ಮಾಡುತ್ತಾ ಈ ಸ್ಥಳವನ್ನು ಬೆಳಗಿಸಲಿಕ್ಕೆ ತುಂಬ ಅನುಗ್ರಹ ಮಾಡ್ತಾ ಇದ್ದಾರೆ ಅಂತ ಹೇಳಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ, 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 ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ. ದೇವಸ್ಥಾನ ಒಳ ಪ್ರವೇಶಿಸಿದ್ರೆ ಶ್ರೀ ಧೂಮಾವತಿ ಬಂಟ ದೈವಗಳ ಗುಡಿಯನ್ನ ನೋಡಬಹುದು. ಸ್ವಯಂಭೋ ಶಂಭೋ ಶಿವ ಶಂಭೋ ಸ್ವಯಂಭೋ, ಶಂಭೋ ಶಿವ ಶಂಭೋ ಸ್ವಯಂಭೋ, ಗಂಗಾಧರ ಶಂಕರ ಕರುಣಾಕರ. ಅಲ್ಲಿಂದ ಮುಂದೆ ಬಂದ್ರೆ ಗಣಪತಿಯ ಗುಡಿಯನ್ನು, ಶ್ರೀ ಧರ್ಮಶಾಸ್ತ್ರ ಗುಡಿಯನ್ನ ನೋಡಬಹುದಾಗಿದೆ. ಶ್ರೀ ವನದುರ್ಗಾ ಪರಮೇಶ್ವರಿಯ ಗುಡಿಯನ್ನು ಇಲ್ಲಿ ನಾವು ಕಾಣಬಹುದು. ಭವಸಾಗರ ತಾರಕ ಗಂಗಾಧರ ಶಂಕರ ಕರುಣಾಕರ, ಮಾಮವ ಭವಸಾಗರ ತಾರಕ ಗಂಗಾಧರ ಶಂಕರ ಕರುಣಾಕರ, ಮಾಮವ ಭವಸಾಗರ ತಾರಕ ಗಂಗಾಧರ ಶಂಕರ ಕರುಣಾಕರ, ಮಾಮವ ಭವಸಾಗರ ತಾರಕ, ಶಂಭೋ ಶಿವ ಶಂಭೋ ಸ್ವಯಂಭೋ, ಶಂಭೋ ಶಿವ ಶಂಭೋ ಸ್ವಯಂಭೋ. ಗರ್ಭಗುಡಿಯಲ್ಲಿ ಶ್ರೀ ಸದಾಶಿವನನ್ನ ನೋಡಬಹುದಾಗಿದೆ. ಶಂಭೋ ಶಿವ ಶಂಭೋ ಸ್ವಯಂಭೋ, ಶಂಭೋ ಶಿವ ಶಂಭೋ ಸ್ವಯಂಭೋ. ನಿರ್ಗುಣ ಪರಬ್ರಹ್ಮ ಸ್ವರೂಪ ಗಮ ಗಮ ಭೂತ ಪ್ರಪಂಚರಹಿತ, ನಿರ್ಗುಣ ಪರಬ್ರಹ್ಮ ಸ್ವರೂಪ ಗಮ ಗಮ ಭೂತ ಪ್ರಪಂಚ. ಇಲ್ಲಿ ಮುಖ್ಯವಾಗಿ ಏನಂದರೆ
ಪ್ರತೀತಿಯೇ ಇದು ಕಲ್ಲು ದೇವಸ್ಥಾನ ಅಂತ. ಶಿರಕಲ್ಲಿನ ಮೇಲೆ ತುಳುವಿನ ಜನರಲ್ಲಿ ತುಳುವರಲ್ಲಿ ನಾವು ಕೇಳಿದರೆ ಇಲ್ಲಿಯ ಆಸುಪಾಸಿನಲ್ಲಿ ಸದಾಶಿವ ದೇವಸ್ಥಾನ ಅಂತ ಹೇಳುವುದು ಬಹಳ ಅಪರೂಪ. ಕಲ್ಲು ದೇವಸ್ಥಾನ ಅಂತ ಹೇಳಿಯೇ ಪ್ರತೀತಿ. ಇಲ್ಲಿ ಮುಖ್ಯವಾಗಿ ಈ ವಿವಾಹ ಸಂಬಂಧಪಟ್ಟ ಹಾಗೆ ಮತ್ತು ಪುತ್ರ ಸಂತಾನ ಇದಕ್ಕೆ ಬಹಳ ಹೆಚ್ಚಿನ ಪ್ರಾಧಾನ್ಯ. ಮತ್ತೊಂದೇನೆಂದರೆ ಜನಗಳಲ್ಲಿ ಎರಡು ಎಳೆನೀರನ್ನು ಹಿಡ್ಕೊಂಡು ಅವರೇ ಸ್ವತಃ ದೇವರ ಎದುರು ನಿಂತು ಪ್ರಾರ್ಥನೆ ಮಾಡಿ ಎಳೆನೀರು ಒಪ್ಪಿಸಿದಲ್ಲಿ ಅವರ ಕಾರ್ಯ ಸಂಪೂರ್ಣವಾಗಿ ಸಿದ್ಧಿಯಾಗ್ತದೆ ಅಂತ ಹೇಳುವಂಥ ಪ್ರತೀತಿ. ಅಲ್ಲದೆ ಇಲ್ಲಿಯ ಕ್ಷೇತ್ರದಲ್ಲಿ ಬಂದು ಸಮುದ್ರ ಸ್ನಾನ ಮಾಡೋದಲ್ಲಿ ರೋಗ ರುಜಿನಗಳು ಅಥವಾ ಯಾವುದೇ ರೀತಿಯ ವ್ಯತ್ಯಾಸಗಳಿದ್ದರೂ ಅದೆಲ್ಲ ಶಾರೀರಿಕವಾಗಿ ಸರಿ ಹೋಗಿ ಅನುಗ್ರಹವಾಗ್ತದೆ ಅಂತ ಹೇಳುವಂತಹ ಹೆಚ್ಚಿನ ಇಲ್ಲಿಯ ಜನರ ವಿಶೇಷ. ಮತ್ತೊಂದೇನೆಂದರೆ ಮೋಕ್ಷ ಪ್ರಾಪ್ತಿಗೆ, ಈ ಸಾಯುಜ್ಯ ಪ್ರಾಪ್ತಿಗೆ, ಅಂದರೆ ಪಿಂಡ ಪ್ರದಾನ ಇತ್ಯಾದಿ ಇದಕ್ಕೆ ಸದಾಶಿವ ಸಮುದ್ರ ತೀರದಲ್ಲಿರುವಂಥ ಕ್ಷೇತ್ರ ಆಗಿದ್ದರಿಂದ ಇದಕ್ಕೂ ಹೆಚ್ಚಿನ ಪ್ರಾಶಸ್ತ್ಯ ಇಲ್ಲಿ ಇದೆ. ಮತ್ತು ಗಣಪತಿಗೆ ಯಾವುದೇ ರೀತಿಯ ಚಿಕ್ಕ ಒಂದು ಹರಕೆ ಹೊತ್ತಿದ್ದು ಸಂಕಲ್ಪ ಮಾಡಿದಲ್ಲಿ ಅದು ನೆರವೇರ್ತದೆ ಅಂತ ಹೇಳುವಂತಹದ್ದು ಬಹಳ ವಿಶೇಷವಾದ ವಿಚಾರ. ಮತ್ತು ಗಣಪತಿಗೆ ವಿಶೇಷವಾಗಿ ರಂಗಪೂಜೆ, ಸದಾಶಿವನಿಗೂ ರಂಗಪೂಜೆ ಇಲ್ಲಿಯ ಅತಿ ಪ್ರಾಮುಖ್ಯ ಹೊಂದಿದಂತಹ ಸೇವೆಗಳು. ಸ್ವರೂಪ ಗಮ ಗಮ ಭೂತ ಪ್ರಪಂಚರಹಿತ ನಿರ್ಗುಣ ಪರಬ್ರಹ್ಮ ಸ್ವರೂಪ ಗಮ ಗಮ ಭೂತ ಪ್ರಪಂಚರಹಿತ ನಿಜ ಗುಹ ನಿಹಿತ ನಿತಾಂತ ಅನಂತ ನಿಜ ಗುಹ ನಿಹಿತ ನಿತಾಂತ ಅನಂತ ಆನಂದ ಅತಿಶಯ ಅಕ್ಷಯಲಿಂಗ ಆನಂದ ಅತಿಶಯ ಅಕ್ಷಯಲಿಂಗ ಶಂಭೋ ಶಿವ ಶಂಭೋ ಸ್ವಯಂಭೋ ಶಂಭೋ ಶಿವ ಶಂಭೋ ಸ್ವಯಂಭೋ. ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ. ಇನ್ನು ಸಾಧಾರಣ ಅಗರಬತ್ತಿಯಲ್ಲ, ಉಲ್ಲಾಸ್ ತನ್ನಿರಿ. ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್.